ಸರಿಸುಮಾರು 150 ವರ್ಷಗಳ ಪುರಾತನ ಇತಿಹಾಸವಿರುವ ಕುಂಜತೂರು ಜುಮಾ ಮಸೀದಿಯ ಅಧೀನದ ಮಹದನುಲ್ ಉಲೂಮ್ ಮದ್ರಸಾ ಸುವರ್ಣ ಮಹೋತ್ಸವ. ಆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ಇಂದಿನಿಂದ 4 ದಿವಸಗಳ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು. ಮಸೀದಿ ಅಧ್ಯಕ್ಷ ಸೈಯದ್ ಚಕ್ಕೂರ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಮಂಜೇಶ್ವರ ಸಂಯುಕ್ತ ಜಮಾತ್ ಅಧ್ಯಕ್ಷ ಸೈಯದ್ ಅತಾವುಲ್ಲಾ ತಂಗಲ್ ಉದ್ಘಾಟಿಸಿ ಮಾತನಾಡಿದ ಅವರು, 50 ವರ್ಷ ಪೂರ್ತೀಕರಿಸಿದ ಮದ್ರಸದ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವುದರಲ್ಲಿ ಅತೀವ ಸಂತೋಷವಿದೆ. ಈ ಮದ್ರಸಾ ಸ್ಥಾಪನೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಇಂದು ನಮ್ಮೊಂದಿಗಿಲ್ಲ. ಅದೇ ರೀತಿ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಸೇರಿ ಈ ಸಂಭ್ರಮ ನಡೆಸುತ್ತಿರುವುದು ತುಂಬಾ ಸಂತೋಷದ ವಿಷಯ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. അതുപോലെ തന്നെ അവിടുത്തെ കോളേജിന്റെ സന്നദ്ധാന പരിപാടിയിൽ സംബന്ധിക്കേണ്ടതുകൊണ്ട് ഈ ഭാഗത്തേക്ക് എത്താൻ സാധിച്ചില്ല എന്നുള്ള അറിയിപ്പ് നമുക്ക് കിട്ടുകയും, അപ്പോൾ ഈ മദ്രസ തുടങ്ങി 50 കൊല്ലം കഴിഞ്ഞു. ഈ മദ്രസ സമസ്ത അംഗീകരിച്ചത് 74-ലാണ്, 1974. അപ്പോൾ തുടങ്ങിയത് 64. അപ്പോൾ ഇന്ത്യയും പാകിസ്ഥാൻ തമ്മിൽ ഘോര യുദ്ധം നടക്കുകയായിരുന്നു. ഇതൊന്നും ഇവിടുത്തെ ആളുകൾ അറിയാത്തവരല്ല, അറിഞ്ഞുകൊണ്ടിരുന്നു. എന്നിട്ട് ആ യുദ്ധം 1965 താഷ്കെന്റ് ഉടമ്പടിയോടുകൂടെ നിർത്തിവെച്ചു. ಬಳಿಕ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಜೇಶ್ವರದ ಜನಪ್ರಿಯ ಶಾಸಕ ಎಕೆಎಂ ಅಶ್ರಫ್ ರವರು ಮಾತನಾಡಿ, ಎಲ್ಲ ವಿಷಯವನ್ನು ಈಗಾಗಲೇ ಖತೀಬರು ಸ್ವಾಗತ ಭಾಷಣದಲ್ಲಿ ವಿವರಿಸಿದ್ದಾರೆ. ಕೇರಳದ ತುತ್ತ ತುದಿಯಲ್ಲಿರುವ ಮದ್ರಸಾ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದೆ. ಮಹದನುಲ್ ಉಲೂಮ್ ಮದ್ರಸದ ಅಭಿವೃದ್ಧಿಗಾಗಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಶ್ರಮಿಸುತ್ತಿರುವುದು ಅಭಿನಂದನೀಯ. ಜೊತೆಗೆ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸುವಂತೆ ಹೇಳಿ ಸಮಾರಂಭಕ್ಕೆ ಶುಭವನ್ನು ಹಾರೈಸಿದರು. ഒരു പറ്റംപുറ വിദ്യാർത്ഥികൾ ഈ മദ്രസയുടെ നൂതനമായ ആശയങ്ങൾ ചർച്ച ചെയ്യാൻ വേണ്ടി 50 വർഷം ഗംഭീരമായി ആഘോഷിക്കാൻ ഒരു തീരുമാനമെടുത്തപ്പോൾ തീർച്ചയായും ഈ വേദിയിൽ സംസാരിക്കുന്ന സമയത്ത് നമ്മുടെ ചുറ്റുവട്ടത്തുള്ള എല്ലാ മഹല്ലുകളും ഈ പൂർവ്വ വിദ്യാർത്ഥികളുടെ ഈ ശ്രമത്തെ മാതൃകയായി നമ്മൾ കൊണ്ടാടണമെന്നാണ് സാന്ദർഭികമായി ഈ വേദിയിൽ പറയാറുള്ളത്. നമുക്കൊക്കെ അറിയാം, ഇന്ത്യയിൽ ജനസംഖ്യാനുപാതികമായി മുസ്ലിമീങ്ങൾ 1ാം സ്ഥാനത്ത് നിൽക്കുന്ന ഒരു സംസ്ഥാനമല്ല കേരളം. ജനസംഖ്യാനുപാതികമായി മുസ്ലിമീങ്ങൾ 1ാം സ്ഥാനത്ത് നിൽക്കുന്ന ഉത്തർപ്രദേശും 2ാം സ്ഥാനത്ത് നിൽക്കുന്ന ബീഹാറും വെസ്റ്റ് ബംഗാളടക്കമുള്ള സംസ്ഥാനങ്ങൾ നമ്മുടെ മുമ്പിലുണ്ട്. ಬಳಿಕ ಹಳೆ ವಿದ್ಯಾರ್ಥಿ ಸಂಘದ ಲೋಗೋವನ್ನು ಶಾಸಕರು ಅನಾವರಣಗೊಳಿಸಿದರು. ನಂತರ ಮಸೀದಿ ಖತೀಬ್ ಹಾಶಿರ್ ಹಮೀದ್ ರವರು ಮಾತನಾಡಿ, 1974 ಫೆಬ್ರವರಿ 9ಕ್ಕೆ ಈ ಮದ್ರಸವನ್ನು ಸಮಸ್ತ ಕೇರಳ ಇಸ್ಲಾಮಿಕ್ ವಿದ್ಯಾಭ್ಯಾಸ ಬೋರ್ಡ್ ಅಂಗೀಕರಿಸಿದೆ. ಸರಿಯಾಗಿ ಲೆಕ್ಕ ಮಾಡುವಾಗ 50 ವರ್ಷ ಹಾಗೂ ಕೆಲವು ತಿಂಗಳುಗಳು ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಜಮಾತ್ ಕಮಿಟಿ ಸೇರಿ ಇದಕ್ಕೊಂದು ತೀರ್ಮಾನ ತೆಗೆದು ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಈ ಸಂಭ್ರಮಕ್ಕೆ ಚಾಲನೆ ದೊರಕಿದೆ ಎಂದು ಹೇಳಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಿದರು. സുസന്ദർഭമാണ് 1974 ഫെബ്രുവരി മാസം 9-ാം തീയതിയാണ് നമ്മുടെ മദ്രസ സമസ്ത കേരള ഇസ്ലാം മത വിദ്യാഭ്യാസ ബോർഡിനാൽ അംഗീകരിക്കപ്പെട്ടത്. കണക്ക് വെച്ച് നോക്കുമ്പോൾ 50 വർഷം തികഞ്ഞ് മാസങ്ങൾ പിന്നിട്ടിരിക്കുകയാണ്. കഴിഞ്ഞ റമദാനിന് മുമ്പ് തന്നെ ഈ വർഷം ഗോൾഡൻ ജൂബിലി ആഘോഷിക്കേണ്ട വർഷമായതുകൊണ്ട് വിപുലമായ നിലയ്ക്ക് ഗോൾഡൻ ജൂബിലി ആഘോഷിക്കണമെന്ന ആവശ്യം നമ്മുടെ മദ്രസയുടെ പൂർവ്വ വിദ്യാർത്ഥികളായ പലരിൽ നിന്നും ഉന്നയിക്കപ്പെട്ടതാണ്. നമ്മുടെ ജമാഅത്ത് കമ്മിറ്റി യോഗം ചേർന്ന് ഇങ്ങനെയൊരു പരിപാടി നടത്തണമെന്ന് തീരുമാനത്തിലെത്തുകയും
ಈ ಸಂದರ್ಭ ವೇದಿಕೆಯಲ್ಲಿ ಡಾಕ್ಟರ್ ಕೆ.ಎ. ಖಾದರ್, ಮೊಯ್ದೀನ್ ಕುಂಜಿ, ಮೊಯ್ದೀನ್ ಫ್ರಿಯಾ, ಉಸ್ಮಾನ್ ಕುಂಜತ್ತೂರು, ಎಸ್.ಕೆ. ಹನೀಫ್, ಬಾವಾ ಕೆ.ಕೆ, ಅದ್ದು ಹಾಜಿ, ಅಬುಬಕರ್ ಬಾವಾ, ನಿಜಾಂ ಎಂ.ಎ.ಕೆ, ಕುഞ്ഞിಮೋನು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ವೇದಿಕೆಯಲ್ಲಿ ಸುಬೈರ್ ಮಾಸ್ಟರ್ ತೋಟಕ್ಕಲ್ ಹಾಗೂ ತಂಡದಿಂದ ಕಥಾ ಪ್ರಸಂಗ ನಡೆಯಿತು. ಈ ಸುವರ್ಣ ಮಹೋತ್ಸವದ ಪ್ರಯುಕ್ತ ಇಂದಿನಿಂದ 4 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಇಂದು ರಾತ್ರಿ ನಡೆಯಲಿರುವ ನೂರೆ ಅಜ್ಮೀರ್ ಮಜ್ಲಿಸ್ಗೆ ಉಸ್ತಾದ್ ವಲಿಯುದ್ದೀನ್ ಫ್ರೈಜಿ ನೇತೃತ್ವ ನೀಡಲಿದ್ದಾರೆ. ಶುಕ್ರವಾರ ಅಸ್ತಮಿಸಿದ ಶನಿವಾರ ರಾತ್ರಿ 6:30ಕ್ಕೆ ನಡೆಯಲಿರುವ ಗೋಲ್ಡನ್ ಜುಬಿಲಿ ಗ್ರ್ಯಾಂಡ್ ಮೀಟ್ ಸೈಯದುಲ್ ಉಲಾಮಾ ಅಸೈಯದ್ ಮೊಹಮ್ಮದ್ ಜೆಫ್ರಿ ಮತ್ತು ಕೋಯ ತಂಗಲ್ ಉದ್ಘಾಟಿಸಲಿದ್ದಾರೆ. ಸಮಾರೋಪ ಸಮಾರಂಭದ ದಿನವಾದ ಶನಿವಾರ ಮಧ್ಯಾಹ್ನ 2:30ಕ್ಕೆ ಹಳೆ ವಿದ್ಯಾರ್ಥಿ ಸಂಗಮ ನಡೆಯಲಿದೆ. ಮದನ ಪೂಮುಖ ಕಂಡು ಮರಿಕೇಣಂ ಯಾ ಅಹದಿ ನಿಮ್ಮಹಮೂದಿರಾಗಂ ಯೌಮುಲೈಲಿನ ಹೃದಯಾನುರ